ನಮಸ್ತೆ, ಎಲ್ರಿಗೂ ನಮಸ್ಕಾರ. ನಾನು ಕೇಶವ ಅಮೈ, SRK ಲ್ಯಾಡರ್ಸ್ ಪುತ್ತೂರು. ನಮ್ಮ 25ನೇ ವರ್ಷದ ಕಾರ್ಯಕ್ರಮಗಳಲ್ಲಿ ಸಮಾರೋಪ ಕಾರ್ಯಕ್ರಮವನ್ನು ನಾವು ನಾಳೆ ದಿನ ಅಂದರೆ 25/5/2024 ನಾಳೆ ಮಧ್ಯಾಹ್ನ 2 ಗಂಟೆಗೆ ವಿದ್ಯುಕ್ತವಾಗಿ ಆರಂಭಗೊಳ್ತದೆ. SRK ಲ್ಯಾಡರ್ಸ್ನ ರಜತ ಸಂಭ್ರಮದ ಒಂದು ಸಮಾರೋಪ ಕಾರ್ಯಕ್ರಮ ಇದು. ತುಂಬ ಅದ್ಧೂರಿಯಾಗಿ ನಡೆಯುವಂಥ ಈ ಕಾರ್ಯಕ್ರಮ. ಸುಮಾರು 5,000ಕ್ಕಿಂತಲೂ ಜಾಸ್ತಿ ಜನರ ನಿರೀಕ್ಷೆ ಇದೆ ನಮಗೆ. ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳು ಎಲ್ಲ ಅಂತಿಮ ಹಂತದಲ್ಲಿದ್ದು, ಈಗಾಗಲೇ ಸಭಾಂಗಣ ಹಾಗೂ ವೇದಿಕೆಗಳ ನಿರ್ಮಾಣ, ಹಾಗೆ ಸಂಜೆ ವಿಶೇಷ ತಿನಿಸುಗಳು ಇವೆ. ಅದು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮುಗಿದು ಊಟದ ರಾತ್ರಿಯ ಸಹಭೋಜನದ ವ್ಯವಸ್ಥೆ ಎಲ್ಲ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ. ನಮ್ಮ ಎಲ್ಲ ತಂಡಗಳು ಈ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದೆ. ನಾಳೆಯ ದಿನ 2 ಗಂಟೆಗೆ ಸರಿಯಾಗಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಬಿಳಿನೆಲೆ ಇವರಿಂದ ಕುಣಿತ ಭಜನೆಯಿಂದ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಅವರೊಂದಿಗೆ ಕೊಯ್ಲಾ ಗ್ರಾಮದ ಸುಮಾರು 6 ತಂಡಗಳು ಈ ಭಜನಾ ಕಾರ್ಯಕ್ರಮದಲ್ಲಿ ಹಾಗೂ ಕೊಂಬಾರಿನ 1 ತಂಡ ಈ ಭಜನಾ ಕಾರ್ಯಕ್ರಮದಲ್ಲಿ ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದೆ. ನಂತರ ಶ್ರೀ ರಾಶಿ ಬರೆಪಾಡಿ ಹಾಗೂ ಗೋಪಾಲಕೃಷ್ಣ ಬನ್ನೂರು ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೀಲಿಕ್ಕಿದೆ. ನಂತರ ಕರ್ನಾಟಕದ ಹಾಸ್ಯ ಶೋಗಳಲ್ಲಿ ಒಂದಾದ ನಗೆ ಹಬ್ಬ, ಇದರ ರಿಚರ್ಡ್ ಲೂಯಿಸ್ ಮತ್ತು ಬಳಗದವರಿಂದ ವಿಶೇಷ ಹಾಸ್ಯ ರಸಸಂಜೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ರಿಚರ್ಡ್ ಲೂಯಿಸ್ ಅವರೊಂದಿಗೆ ಕಿರ್ಲೋಸ್ಕರ್ ಸತ್ಯ, ಮೈಸೂರು ಆನಂದ್, ಅಸಾದುಲ್ಲಾ ಬೇಗ್ ಮುಂತಾದ ನಮ್ಮ ಹಾಸ್ಯ ರತ್ನಗಳು ಇದರಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದೆ. ನಂತರ 6 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರಲ್ಲಿ ನಮ್ಮ ಜಿಲ್ಲೆಯ ವಿವಿಧ ಕ್ಷೇತ್ರದ ಅಧಿಕಾರಿಗಳು, ಹಾಗೆಯೇ ವಿವಿಧ ರಾಜಕೀಯ ಗಣ್ಯರುಗಳು, ಉದ್ಯಮಿಗಳು ಎಲ್ಲರೂ ಈ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. 8 ಗಂಟೆ ಹೊತ್ತಿಗೆ ಪುತ್ತೂರಿನ ಬೆಡಿ ಈ ಮಾದರಿಯಲ್ಲಿ ಕೊಯ್ಲಾ ಬೆಡಿ ಕ್ರ್ಯಾಕರ್ ಶೋ ನಡೀಲಿಕ್ಕಿದೆ. ನಂತರ 8 ಗಂಟೆಯ ನಂತರ ಶ್ರುತಿ ಗಾಯನ ಮೆಲೋಡಿಸ್ ಮಂಗಳೂರು ಇವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಹಾಗೆಯೇ ಜಿ ಕನ್ನಡ ಖ್ಯಾತಿಯ ಸರಿಗಮ್ಮಪ್ಪ ಇದರ ಗಾಯಕರಾಗಿರುವಂಥ ಪ್ರಜ್ಞಾ ಮರಾಠೆ ಮತ್ತು ಸಮನ್ವಯ ರೈ ಇವರಿಂದ ಗಾಯನ ನಡೀಲಿಕ್ಕಿದೆ. ಇದರೊಂದಿಗೆ ಯಶ್ವಿನಿ ದೇವಾಡಿಗ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪರ್ಫಾರ್ಮೆನ್ಸನ್ನು ನೀಡಿರುವಂತಹ ಶ್ರೀ ಯಶ್ವಿನ್ ದೇವಾಡಿಗ ಇವರಿಂದ ನೃತ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರೊಂದಿಗೆ ರಾತ್ರಿ ಕೊನೆಯದಾಗಿ ದಿನೇಶ್ ಕೊಡಪದವು ಮತ್ತವರ ತಂಡ ಹಾಸ್ಯ ದಿಗ್ಗಜರಿಂದ ತುಳು ಯಕ್ಷತಳಿಕೆ ಎಂಬ ಯಕ್ಷಗಾನ ಕೂಡ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಪ್ರೀತಿ ಇಟ್ಟು ಆಗಮಿಸಬೇಕು. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಂಜೆಯ ತಿನಿಸುಗಳು, ವಿಶೇಷ ಕೌಂಟರ್ಗಳು ಇಲ್ಲಿ ವ್ಯವಸ್ಥಿತಗೊಂಡಿದೆ. ಸುಮಾರು 8 ಬಗೆಯ ತಿಂಡಿಗಳು ಮತ್ತು ಚಹಾ, ಕಾಫಿ ವ್ಯವಸ್ಥೆಗಳು, ವೆಲ್ಕಮ್ ಜ್ಯೂಸ್, ತಂಪು ಪಾನೀಯಗಳು ಎಲ್ಲವೂ ಒಳಗೊಂಡು ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ, ಹಾಗೆ ವಿವಿಧ ಖಾದ್ಯ ತೈಲಗಳು, ಹಣ್ಣು ಹಂಪಲುಗಳು ಎಲ್ಲವೂ ಸಂಜೆಯ ತಿನಿಸುಗಳಲ್ಲಿ ಇಲ್ಲಿ ಆಯೋಜನೆಗೊಂಡಿದೆ. ಅದೇ ರೀತಿ ರಾತ್ರಿ 8 ಗಂಟೆಯಿಂದ ಸಹಭೋಜನ ಕೂಡ ನಡೀಲಿಕ್ಕಿದೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲವನ್ನು ಅನುಭವಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.